ರಾಮಕ್ಷತ್ರಿಯ ಸೇವಾ ಸಂಘ ಮಂಗಳೂರು ಇದರ ನೇತೃತ್ವದಲ್ಲಿ ಫೆಬ್ರವರಿ 22 ಮತ್ತು 23ರಂದು ಮಾರ್ಗನ್ಸ್ ಗೇಟ್ನಲ್ಲಿರುವ ಪಾಲೆಮಾರ್ ಗಾರ್ಡನ್ನಲ್ಲಿ ಕ್ಷಾತ್ರ ಸಂಗಮ 3 ಎಂಬ ರಾಮಕ್ಷತ್ರಿಯರ ಸಮಾವೇಶ ನಡೆಯಲಿದೆ ಎಂದು ಸಮಾವೇಶದ ಮುಖ್ಯ ಸಂಚಾಲಕರಾದ ಜೆಕೆ ರಾವ್ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಮಾಜವನ್ನು ಒಟ್ಟುಗೂಡಿಸುವುದು ಮತ್ತು ಯುವ ಜನತೆಗೆ ನಮ್ಮ ಸಮಾಜದ ಸಂಸ್ಕೃತಿ, ಆಚಾರ, ವಿಚಾರ, ಆಚರಣೆ, ಪರಂಪರೆಯನ್ನು ತಿಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು, ಈ ಸಮಾವೇಶದಲ್ಲಿ ರಾಮಕ್ಷತ್ರಿಯ ಸಮಾಜದ ಎಲ್ಲ ಹಿರಿಯ ಕಿರಿಯ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಮಾಜದ ಯುವ ಸಮುದಾಯ, ಮಹನೀಯರು ಮತ್ತು ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ರಾಮಕ್ಷತ್ರಿಯ ಸಮಾಜದ ಸುಮಾರು 52 ಸಂಘಗಳ ಪ್ರತಿನಿಧಿಗಳು ಮತ್ತು ಸದಸ್ಯರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕೃಷ್ಣಜಿ ಪಾಲೆಮಾರ್ ಮಾಡ್ತಾರೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಅದು ನಮ್ಮಿಂದಲೇ ಆಗುವುದು. ಮರುದಿನ ವಿವಿಧ ಸ್ಪರ್ಧೆಗಳೆಲ್ಲ ಆದ ನಂತರ ಪ್ರತಿಭಾ ಸ್ಪರ್ಧೆ ಇದೆ. ಅದು ರಾಮಕ್ಷತ್ರಿಯ ಸಮಾಜದ ಬೇರೆ ಬೇರೆ ಸ್ಥಳಗಳಿಂದ ಬರುವಂಥ ಈ ಸಂಘ ಸಂಸ್ಥೆಗಳಿಂದ ಒಂದು ಕಲ್ಚರಲ್ ಕಾಂಪಿಟೇಷನ್, ಅದು ಪ್ರತಿಭಾ ಸ್ಪರ್ಧೆ ನಡೀಲಿಕ್ಕಿದೆ. ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಂಜೆಗೆ ನಡೀಲಿಕ್ಕಿದೆ. ಈ ಒಂದು ಸಂಜೆಯ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಅತಿಥಿಯಾಗಿ ನಮ್ಮ ಮೈಸೂರಿನ ಮಹಾರಾಜರಾದ ಶ್ರೀಯುತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬರ್ತಾರೆ. ಅವರ ಈ ಒಂದು ಉಪಸ್ಥಿತಿ ನಮಗೆಲ್ಲರಿಗೊಂದು ಹೆಮ್ಮೆ ತಂದಿದೆ. ಬರ್ತಾರೆ. ಅವರ ಜೊತೆಗೆ ಹಲವಾರು ಗಣ್ಯರು, ನಮ್ಮ ಇಲ್ಲಿನ ಸಂಸದರು ಶ್ರೀಮಾನ್ ಮಾನ್ಯ ಬ್ರಿಜೇಶ್ ಚೌಟ್ರಿ ಇರ್ತಾರೆ. ಅದೇ ರೀತಿ ನಮ್ಮ ಬಾಲ್ಯದ ಮಿತ್ರರು, ಮೂಡುಬಿದಿರೆ ಕ್ಷೇತ್ರದ ಶಾಸಕರಾದ ಉಮಾನಾಥ್ ಕೋಟಿಯವರನ್ನು ಕೂಡ ಇರ್ತಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಕೆಲವು ಹಿರಿಯ ಗಣ್ಯರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಆ ಹೊತ್ತಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಒಂದು ಸಮಾಜದ ಅತಿ ಹಿರಿಯ ವ್ಯಕ್ತಿ ಅಂದರೆ ಒಂದು 90 ವರ್ಷದ ಮೇಲಿನವರಿಗೆ ನಾವು ಸನ್ಮಾನ ಕೂಡ ಮಾಡಲಿಕ್ಕಿದೆ. ಮತ್ತು ನಮ್ಮ ಸಮಾಜದ ಕೆಲವು ಗಣ್ಯರಿಗೆ ಕೂಡ ಸನ್ಮಾನ ಮಾಡಲಿಕ್ಕಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮುರಳೀಧರ್, ರವೀಂದ್ರ ಕೆ, ರವೀಂದ್ರ ರಾವ್, ಕೃಷ್ಣ ಮುರಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.